ನಗರದಲ್ಲಿ ಅನಗತ್ಯವಾಗಿ ವಾಹನದಲ್ಲಿ ಓಡಾಡುತ್ತಿರುವವರಿಗೆ ನಿನ್ನೆ ಸಂಜೆ ಉಡುಪಿ ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ನೇತೃತ್ವದಲ್ಲಿ ಉಡುಪಿಯ ಕಲ್ಸಂಕ ಕಲ್ಮಾಡಿ ಮಲ್ಪೆ ಭಾಗದಲ್ಲಿ ದಿಢೀರನೆ ಕಾರ್ಯಾಚರಣೆ ನಡೆಸಲಾಯಿತು. ಲಾಕ್ಡೌನ್ ಮೇ 3ರವರೆಗೆ ವಿಸ್ತರಣೆ ಆಗಿರುವುದರಿಂದ ಉಡುಪಿ ಜಿಲ್ಲೆಯಲ್ಲಿ ಬೆಳಿಗ್ಗೆ 7ರಿಂದ 11 ಗಂಟೆಯವರೆಗೆ ಅಂಗಡಿ ಮುಂಗಟ್ಟುಗಳನ್ನು ತೆರೆಯುವ ಅವಕಾಶ ನೀಡಿದೆ. ಈ ಅವಧಿಯಲ್ಲಿ ಮಾತ್ರ ಜನರು ಓಡಾಟಕ್ಕೆ ಅವಕಾಶವನ್ನು ನೀಡಲಾಗಿದೆ. ಆದಾಗ್ಯೂ ನಗರದಲ್ಲಿ ಗೊತ್ತುಪಡಿಸಿದ ಅವಧಿಯ ಬಳಿಕ ವಾಹನಗಳು ಓಡಾಟ ನಡೆಸ್ತಾ ಇರುವ ಬಗ್ಗೆ ಮಾಹಿತಿ ತಿಳಿದಂತಹ ಜಿಲ್ಲಾಧಿಕಾರಿ ಜಿ ಜಗದೀಶ್ ಹಾಗೂ ಎಸ್ಪಿಎನ್ ವಿಷ್ಣುವರ್ಧನ್ ಅವರು ಖುದ್ದಾಗಿ ಕಲ್ಸಂಕ ಕಲ್ಮಾಡಿ ಮಲ್ಪೆ ಭಾಗದಲ್ಲಿ ಹಾದು ಬರುವಂತಹ ಮಾರ್ಗಗಳಲ್ಲಿ ತಪಾಸಣೆ ನಡೆಸಿದ್ರು. ಈ ಸಂದರ್ಭ ಪಾಸ್ ಇಲ್ಲದೆ ಸುಮ್ಮನೆ ಓಡಾಟ ನಡೆಸ್ತಾ ಇದ್ದ ವಾಹನಗಳನ್ನು ಸೀಸ್ ಮಾಡಿ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಮಾಡಿ ಜನರನ್ನ ದಾರಿ ತಪ್ಪಿಸುವುದು ಬೇಡ. ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಕೊರೋನಾದ ಕೇಸುಗಳು ದಾಖಲಾಗ್ತಾ ಇದೆ. ಹೀಗಾಗಿ ಜಿಲ್ಲೆಯಲ್ಲಿ ಹೆಚ್ಚು ಜಾಗೃತಿ ಮಾಡಬೇಕಾಗಿದೆ ಅಂತ ತಿಳಿಸಿದ್ದಾರೆ. ಇನ್ನು ಜಿಲ್ಲೆಯಲ್ಲಿ ಲಾಕ್ಡೌನ್ ಇರುವ ಕಾರಣ ಯಾವುದೇ ವಾಹನ ಓಡಾಟಕ್ಕೆ ಅವಕಾಶ ಇಲ್ಲ. ನಿಯಮ ಮೀರಿ ಓಡಾಟ ಮಾಡುವ 550 ವಾಹನವನ್ನ ಈವರೆಗೆ ವಶಕ್ಕೆ ಪಡೆಯಲಾಗಿದೆ. ಕೆಲವರು ಸ್ಥಳೀಯವಾಗಿ ಔಷಧಿಗಳು ಲಭ್ಯವಾಗಿದ್ದರೂ ಕಿಲೋಮೀಟರ್ ದೂರ ಬಂದು ಔಷಧಿ ಖರೀದಿಸಿ ಸುತ್ತಾಟ ನಡೆಸ್ತಾ ಇದ್ದಾರೆ. ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕಲು ಸೂಚನೆ ನೀಡಲಾಗಿದೆ. ದ್ವಿಚಕ್ರ ವಾಹನಗಳಲ್ಲಿ ಒಂದು ಹಾಗೂ ಕಾರುಗಳಲ್ಲಿ ಚಾಲಕ ಹಾಗೂ ಹಿಂಬದಿ ಸೀಟ್ನಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶವನ್ನ ನೀಡಲಾಗಿದೆ. ಇದನ್ನ ಹೊರತುಪಡಿಸಿ ಜನ ಸಂಚಾರ ನಡೆಸಿದ್ರೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗುವುದು ಅಂತ ಎಸ್ಪಿ ವಿಷ್ಣುವರ್ಧನ್ ತಿಳಿಸಿದ್ದಾರೆ. ಈ ಸಂದರ್ಭ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಕುಮಾರ್ ಚಂದ್ರ ಹಾಗೂ ಇತರ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇವಾಗ ಟೂ ವೀಲರಲ್ಲಿ ಪ್ರಯಾಣಿಸಬೇಕಾದ್ರೆ ಒಬ್ಬನೇ ಹಿಂದೆ ಯಾರು ಕೂತ್ಕೊಳಂಗಿಲ್ಲ, ಡಬಲ್ಸ್ ಹೋಗೋಂಗಿಲ್ಲ. 4 ವೀಲರ್ ಆದರೆ ಡ್ರೈವರ್ ಒಬ್ಬ, ಹಿಂಬದಿಗೆ ಒಬ್ಬರು ಕೂತ್ಕೊಂಡು, ಕಾರಲ್ಲಿ ಇಬ್ಬರು, ಟೂ ವೀಲರಲ್ಲಿ ಒಬ್ಬರು. ರೀಸನ್ ಏನು ಮಾಡ್ತಾರೆ, ಸಾಕಷ್ಟು ಜನ ಈ ಮೆಡಿಕಲ್ ರೀಸನ್ ತಗೊಂಡು ಬರ್ತಾರೆ. ಮೆಡಿಕಲ್ ಶಾಪ್ ಬಂದೆ ಅವರು ಸ್ಥಳೀಯವಾಗಿ ದೊರಕುವಂಥ ಔಷಧಿನೂ ಕೂಡ 1 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ತಾರೆ. ಮೆಡಿಕಲ್ ಶಾಪ್ ಮನೆಗೆ ಇರುತ್ತೆ, ಬಟ್ ಮನೆಗೆ ಯೂಸ್ ಮಾಡ್ತಿಲ್ಲ. ಅವ್ರು ಬೇರೆ ದೂರ ಬಂದು ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಬಂದು ಹೋಗ್ತೀವಿ, ಅವ್ನ ಮನೆ ಪಕ್ಕದಲ್ಲೇ ಸಿರಪ್ ಸಿಗುತ್ತೆ, ಅದು ಬಿಟ್ಬಿಟ್ಟು 1 ಕಿಲೋಮೀಟ್ರ್ ದೂರ ಮೆಡಿಕಲ್ ಶಾಪ್ ಬರ್ತಾರೆ. ಈ ಇಬ್ಬರು ಯಾಕೆ ಬಂದು ಕೆಲವರು ಉತ್ತರ ಇಲ್ಲ. ಸೊ ಅನವಶ್ಯವಾಗಿ ಆಚೆ ಬರೋ ಅವಶ್ಯಕತೆ ಇಲ್ಲ, ಎಲ್ಲರೂ ಅರ್ಥ ಮಾಡ್ಕೊಬೇಕು. ಲಾಕ್ಡೌನನ್ನು ಭಾಳ ಸೀರಿಯಸ್ ಆಗಿ ಜನ ಪರಿಗಣಿಸಿದ್ದಾರೆ. ಹಾಗಾಗಿ ಪ್ರಾರಂಭದ 2 ದಿನಗಳಲ್ಲಿ ನಾವು ಭಾಳ ಕಠಿಣವಾಗಿ ಜನರ ಜೊತೆ ವರ್ತಿಸಿದ್ದೇವೆ. ಅದಾದ ನಂತರ ಜನರೇ ನಾವೇನು ಆದೇಶವನ್ನು ಮಾಡ್ತೀವಿ ಅದನ್ನು ಪಾಲನೆ ಮಾಡ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಕರೋನಾ ಹೋಗಿಬಿಟ್ಟಿದೆ ಅಂತ ಯಾರಿಗೂ ಮನಸ್ಸಿಗೆಲ್ಲ ಬಂದಿರಬೇಕು ಜನರಿಗೆ. ಅದು ನಿಜಕ್ಕೂ ಸಹ ತಪ್ಪು. ಅವರವರೇ ಘೋಷಣೆ ಮಾಡ್ಕೊಳ್ಳಿಕ್ಕಿಲ್ಲ. ಯಾವುದೇ ಕಾರಣಕ್ಕೂ ಕರೋನಾ ಇದೆ ಹೋಗಿದೆ ಅಂತ ಡಿಸೈಡ್ ಮಾಡುವಂಥದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾತ್ರ. ಹಾಗಾಗಿ ಒಂದಿಷ್ಟು ಜನ ಅವರವರೇ ಸೋಷಿಯಲ್ ಮೀಡಿಯಾದಲ್ಲಿ, ಆ ಮೀಡಿಯಾದಲ್ಲಿ, ಈ ಮೀಡಿಯಾದಲ್ಲಿ ಒಂದಿಷ್ಟು ಜನ ಮಾಡಿದ್ದು, ಆ ಮೀಡಿಯಾ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಜನ ಅವರೇ ಸ್ವಯಂ ಘೋಷಣೆ ಮಾಡಿಕೊಂಡಿದ್ದಾರೆ, ಆಲ್ರೆಡಿ ಕರೋನಾ ಉಡುಪಿ ಜಿಲ್ಲೆ ಬಿಟ್ಟು ಹೋಗ್ಬಿಟ್ಟಿದೆ ಅಂತ. ಈ ಥರ ಮನೋಭಾವ ಯಾರಿಗೂ ಬೇಡ. ಈಗಾಗಲೇ ಕೇಂದ್ರ ಸರ್ಕಾರ 3ನೇ ತಾರೀಕು ಮೇ 3ರವರೆಗೂ ಏನು ಲಾಕ್ಡೌನ್ ಘೋಷಣೆ ಮಾಡಿದೆ, ಅದನ್ನು ನಾವು ಭಾಳ ಸೀರಿಯಸ್ಸಾಗಿ ಮಾಡಬೇಕಾಗಿದೆ. ನಮ್ಮದು ಈಗ ಆರೆಂಜ್ ಇದರಲ್ಲಿದೆ ನಮ್ಮ ಕೆಟಗರಿಯಲ್ಲಿ. ಹಾಗಾಗಿ ನಾವು ಇನ್ನೂ ಸಹ ಹೆಚ್ಚು ಅಲರ್ಟ್ ಆಗಿರಬೇಕು. ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಈಗಲೂ ಸಹ ಕೇಸ್ಗಳು ಬರ್ತಾ ಇದೆ. ಆದ್ದರಿಂದ ಸಾರ್ವಜನಿಕರಿಗೆ ಈಗಾಗಲೇ ಸ್ವಲ್ಪ ಆರಾಮಾಗಿ ಈಗೇನು ಲಾಕ್ಡೌನ್ ಬಿಟ್ಬಿಡ್ತಾ ಇದ್ದಾರೆ, ಆರಾಮಾಗಿ ಓಡಾಡ್ಬೋದು, ಈ ಥರ ಮನೋಭಾವ ಬಂದಿದೆ. ಅದು ತಪ್ಪು ಅನ್ನೋದು ತಮ್ಮ ಮೂಲಕ ಎಲ್ರಿಗೂ, ಇಡೀ ಜಿಲ್ಲೆಯ ಜನರಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು SP ಅವರು ನಾವು ಇಬ್ಬರು ಮಾತಾಡಿಕೊಂಡು ನಾವೇ ಬೀದಿಗಿಳಿಯುವ ಜನರಲ್ಲಿ ಮನವಿ ಮಾಡೋದಿಷ್ಟೇ. ಯಾವುದೇ ಕಾರಣಕ್ಕೂ ಇನ್ನೂ ಸಹ ಕರೋನಾ ಥ್ರೆಟ್ ನಮಗೆ ಭಾಳ ಇದೆ. ಅಕ್ಕಪಕ್ಕ ಜಿಲ್ಲೆಗಳಿದೆ, ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇರೋದು ನೋಡಿದರೆ, ಉದಾಹರಣೆ ಬಿಜಾಪುರದಲ್ಲಿ 1 ಕೇಸ್ ಇರಲಿಲ್ಲ, ಈಗ ಸಾಕಷ್ಟು ಪ್ರಕರಣಗಳು ಬರ್ತಾ ಇದೆ. ಬೆಳಗಾಮಲ್ಲಿ 1 ಕೇಸ್ ಇರಲಿಲ್ಲ, ಸಿಕ್ಕಾಪಟ್ಟೆ ಪ್ರಕರಣಗಳು ಬರ್ತಾ ಇದೆ. ಹಾಗಾಗಿ ನಾವು ಇಷ್ಟು ಬೇಗ ಸೇಫ್ ಅಂತ ನಾವೇ ಘೋಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಮನೆಯಲ್ಲೇ ಇರಬೇಕು. ನಾವೇನು ಬೆಳಗ್ಗೆ 7ರಿಂದ 11 ಗಂಟೆವರೆಗೂ ಸಾಮಗ್ರಿಗಳನ್ನ ಖರೀದಿ ಮಾಡಲಿಕ್ಕೆ, ಅಗತ್ಯ ವಸ್ತುಗಳನ್ನ ಖರೀದಿ ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಆ ಸಂದರ್ಭದಲ್ಲೂ ಡೈಲಿ ಹೊರಗೆ ಬರಬೇಕಂತ ಏನಿಲ್ಲ. ಆ ಸಂದರ್ಭದಲ್ಲಿ ಯಾವಾಗ ತುಂಬ ಅಗತ್ಯ ಇದೆ ಅಂಥ ಸಂದರ್ಭದಲ್ಲಿ ಮಾತ್ರ ಹೊರಗಡೆ ಬರಬೇಕಂತ ಅಂದ್ಕೊಂಡಿದ್ದೀವಿ.